ಬಾರಿ ಮಂಗಳೂರಿಗೆ, ದಕ್ಷಿಣ ಕನ್ನಡಕ್ಕೆ ನಮ್ಮ ಪ್ರತಿಯೊಂದು ಎಲೆಕ್ಷನ್ ಆದಮೇಲೆ, ನಮ್ಮ ಎಲ್ಲ ಒಂದು ಕಾರ್ಯಕ್ರಮಗಳಾದಮೇಲೆ ನಾವು ಇದರಿಂದ ಮುಂಚೆ ಬರಬೇಕಾಗಿತ್ತು. ಆದರೆ ಕಾರ್ಯಾಂತರದಿಂದ ಈ ಒಂದು ಕೋವಿಡ್ ಸೆಕೆಂಡ್ ವೇವ್ ಬಂದ್ರಿಂದ ನಾವಿಲ್ಲಿ ಬರೋಕ್ಕಾಗಲಿಲ್ಲ. ಅದರಿಂದ ಇಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಸೆಕೆಂಡ್ ವೇವ್ ಅಲ್ಲಿ ಪ್ರತಿಯೊಂದು ಬ್ಲಾಕ್ ಮಟ್ಟದಲ್ಲಿ, ಪ್ರತಿಯೊಂದು ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಮತ್ತು ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆದ ಶ್ರೀ ಬಿ.ವಿ. ಶ್ರೀನಿವಾಸ್ ಅಣ್ಣನವರ ಆದೇಶದ ಮೇರೆಗೆ ನಾವು ಪ್ರತಿಯೊಂದು ಸ್ಟೇಟ್ ಅಲ್ಲಿ ಇರ್ಬೋದು, ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಇರ್ಬೋದು, ಪ್ರತಿಯೊಂದು ಅಸೆಂಬ್ಲಿ ಇರ್ಬೋದು, ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಫ್ಯಾಮಿಲಿ ಅವರು ಎಲ್ಲ ಒಂದು ಹಿಂದೆ ಬಿಟ್ಟು ಈ ಒಂದು ಸಮಯದಲ್ಲಿ ನಮ್ಮ ಜನರಿಗೆ ಆಗುವಂತ ಪ್ರತಿಯೊಂದು ಬೆನಿಫಿಟ್ಗಳು, ಪ್ರತಿಯೊಂದು ಅನುಕೂಲತೆಗಳು ಆಗುವಂತೆ ಮಾಡಿದ್ರು. ಈ ಒಂದು ಕೋವಿಡ್ ಸೆಕೆಂಡ್ ವೇವ್ ನಲ್ಲಿ ನಾವು ಶುರು ಮಾಡಿದ್ದು, ಫಸ್ಟ್ ವೇವ್ ಅಲ್ಲಿ ಶುರು ಮಾಡಿದ್ದು ಈ ಕೋವಿಡ್ SOS IYC ಅಂತ ಒಂದು ಪ್ರೋಗ್ರಾಮ್